पिन्नु ಅದು ನಮ್ಮ ಲವರ್ ಕೊಟ್ಟಿದ್ದು 23 ವರ್ಷ ಆಯ್ತು. Hi guys, welcome back to my channel ಅನ್ಯಾನಿ ಮನುಷ್ಯ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ನನ್ನ ಸ್ಕೂಟಿ ಇಷ್ಟು ದಿನ NGOದಲ್ಲಿತ್ತು, ಇವಾಗ ತಗೊಂಬಂದೆ. ಸೊ ಇವಾಗ ನನಗೆ ವೈಟ್ ಫೀಲ್ಡಲ್ಲಿ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸೋಣ ಬನ್ನಿ, ಅಲ್ಲಿವರೆಗೂ ಮಾತಾಡ್ಕೊಂಡು ಹೋಗೋಣ. RMZ ಐನಾಕ್ಸ್. RMZ ಇದು ಫುಲ್ ಫಾರ್ಮ್ ನಮ್ಗೆ ಗೊತ್ತಿಲ್ಲ, ಆದರೆ ನಿಮಗೆ PVR ಅದು ಫುಲ್ ಫಾರ್ಮ್ ಗೊತ್ತಾ ನಿಮಗೆ? ಸೀರಿಯಸ್ಲಿ ನನಗೆ ಗೊತ್ತಾಗಿ ಶಾಕ್ ಆಗೋಯ್ತು. ಅಂದರೆ ಪ್ರಿಯಾ ವಿಲೇಜ್ ರೋಡ್ ಶೋ ಅಂತೆ. ಸಿಗ್ನಲ್ ಮೇಲೆ ಸಿಗ್ನಲ್, ಸಿಗ್ನಲ್ ಮೇಲೆ ಸಿಗ್ನಲ್. ಹೆಬ್ಬಾಳ. ನಾನು ವೀಕೆಂಡ್ ಜಾಸ್ತಿ ಸ್ಪೆಂಡ್ ಮಾಡೋದೇ ಹೆಬ್ಬಾಳಲ್ಲಿ. ನನ್ನ ಫ್ರೆಂಡ್ ಇವಾಗ ನನ್ನ ಬ್ಯಾಂಗ್ಳೂರು ಕರ್ಕೊಂಬಂದ್ರಲ್ಲ, ಧರಣಿ. ಅವ್ರು ಆ್ಯಕ್ಚುಲಿ NGOದಲ್ಲಿ ಕೆಲಸ ಮಾಡೋದು. ಅವರು ತುಂಬ ಟೈಮಿಂದ ಅಂತಿದ್ರು, ದೀಕ್ಷಿತ್ ನನಗೊಂದು ಟ್ರೂ ಲವ್ ಸ್ಟೋರಿ ತೋರಿಸ್ತೀನಿ ಬಾ ಬಾ ಅಂತ. ಆದರೆ ನನಗೆ ಟ್ರೂ ಲವ್ ಸ್ಟೋರಿಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಆದರೆ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಇಂಟ್ರೆಸ್ಟ್ ಇದೆ ನನಗೆ. ಮೊದಲು ನಾನು ನಂಬೇ ಇಲ್ಲ, ಆಮೇಲೆ ನಂಬಿದೆ, ಆದರೂ ಇವಾಗ ನಂಬಕ್ಕಾಗ್ತಿಲ್ಲ, ಹಾಗಿದೆ. ಸೊ ಸ್ಟೋರಿ ಏನಂದರೆ, ನಿನ್ನೆ ನನ್ನ ಫ್ರೆಂಡನ್ನು ಒಂದು ಓಲ್ಡ್ ಏಜ್ ಹೋಮಿಗೆ ಕರ್ಕೊಂಡು ಹೋಗಿದ್ರು. ಓಲ್ಡ್ ಏಜ್ ಹೋಮಲ್ಲಿ ಒಂದು ಅಂಕಲ್ ಇದ್ದಾರೆ. ಅವ್ರದ್ದು ಗರ್ಲ್ ಫ್ರೆಂಡದು 22-23 ವರ್ಷದ ಹಿಂದೆ ಡೆತ್ ಆಗಿದೆ. ಅವರು ಸಾಯೋದಕ್ಕಿಂತ ಮುಂಚೆ ಅಂಕಲ್ಗೆ 108 ಪಿನ್ಗಳನ್ನ ಕೊಟ್ಟಿದ್ರು. ಸೊ ಅಂಕಲ್ ಅವ್ರ ನೆನಪಿಗೋಸ್ಕರ ಇವಾಗಲೂ ಆ ಪಿನ್ಗಳನ್ನ ಮಾಲೆ ಥರ ಮಾಡಿಕೊಂಡು ಕತ್ತಲ್ಲಿ ಹಾಕ್ಕೊಂಡು ಇವಾಗಲೂ ಇದ್ದಾರೆ. 23 ವರ್ಷ ಅಂತಂದರೆ ಇಟ್ಸ್ ನಾಟ್ ಅ ಜೋಕ್. ಒಂದ್ಸರಿ ಅವ್ರದ್ದು ವಿಡಿಯೋ ಪ್ಲೇ ಮಾಡ್ತೀನಿ, ಒಂದ್ಸರಿ ನೋಡಿ. ನೀಟಾಗಿ ಏನೇನು ಹೆಂಗಿದ್ದೆ, ಇಷ್ಟು ವರ್ಷ ಎಲ್ಲಿದ್ದೆ, ಹೇಗೆ ಬಂದೆ, ಹೆಸರು ಏನು ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಬ್ಯಾಕ್ಗ್ರೌಂಡು. ಸ್ಟಾರ್ಟ್ ಹೇಳ. ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು. ಇಲ್ಲಿ ಬಂದು 9 ವರ್ಷ ಆಯಿತು. ಹಾಂ, ಓಲ್ಡ್ ಏಜ್ ಹೋಮ್, ಬಾಬುಜಿ ಓಲ್ಡ್ ಏಜ್ ಹೋಮ್. ಪರವಾಗಿಲ್ಲ, ಒಳ್ಳೆ ಜಾಗ, ಒಳ್ಳೆ ಊಟ ತಿಂಡಿ ಎಲ್ಲ ಸಖತ್ತಾಗಿದೆ. ನಾವು ತಿನ್ನೋದು ಒಂದೇ ಟೈಮ್, ನೈಟು. ಬೆಳಗತ್ತು ಮಧ್ಯಾಹ್ನ ಮಾಡೋಕ್ಕೆ ನಮಗೆ ಟೆನ್ಷನ್, ಏನು ತಿನ್ನೋಕ್ಕಾಗಲ್ಲ. ತಿನ್ನಲ್ಲ ಸರಿ, ನೈಟ್ ಒಂದೇ ಟೈಮ್. ಅದು ಪಿನ್ನು ಅದು ನಮ್ಮ ಲವರ್ ಕೊಟ್ಟಿದ್ದು 23 ವರ್ಷ ಆಯಿತು. ಲವ್ ಸ್ಟೋರಿಗಾ? ಹೇಳ ಸ್ಟೋರಿ ಹೇಳ. ಅವ್ರ ಅಪ್ಪ ಅಮ್ಮ ಬೇರೆ ಗಂಡು ನೋಡಿದ್ಕೆ ಅವಳು ನೇನಾಕಂಡು ಸತ್ತೋಗ್ಬಿಟ್ಲು. ನಿನ್ಬಿಟ್ರೆ ನಾನು ಬೇರೆ ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಲು. ಅವರಮ್ಮ ಬೇರೆ ಗಂಡು ನೋಡಿದ್ಕೆ 1998 ಅವಳು ನೇನಾಕಂಡು ಸತ್ತೋದ್ಲು. ಇವಾಗ 23 ವರ್ಷದಿಂದ ಪಿನ್ ಹಿಂಗೆ ಇದೆಯಾ? 23 ವರ್ಷದಿಂದ ಹೆಂಗೆ ಇದೆ. ರಸ್ಟ್ ಏನು ಹಿಡಿಯಲ್ಲ, ತುಕ್ಕಿ ಹಿಡಿಯಲ್ಲ, ಕಮ್ಮಿ ಜಾಸ್ತಿ ಏನಿಲ್ಲ. ಎಷ್ಟು ಪಿನ್? 110 ಪಿನ್ ಇದೆ. 110 ಪಿನ್ ಇದೆ. ಅದು ಅವ್ರು ಕೊಟ್ಟಿರೋದಾ? ಅವಳು ಕೊಟ್ಟಿರೋದು 110 ಪಿನ್. ನಾನು ಅವಳಿಗೆ ಸೀರೆ ಕೊಟ್ಟಿದ್ದೆ. 110 ಸೀರೆ. ರೇಷ್ಮೆ ಸೀರೆಗಳು ಕೊಟ್ಟಿದ್ದೆ ನಾನು ಪ್ರೀತಿಯಿಂದ ಮಡಿಕೋ. ಕ್ಲಾಸಲ್ಲಿ ಕಾಲೇಜಲ್ಲಿ ಓದೋಗಳಿಗೆ. ನಮಗೂ ಕಾಲಿಲ್ಲ, ಪ್ಲಾಸ್ಟರ್ ಕಾಲು. ಆಸ್ತಿ ಗೀಸ್ತಿ ಎಲ್ಲ ಹೊಡ್ಕೊಂಡೋಗಿ ದುಡ್ಡು ಕೊಡ್ದ, ಭಾಗ ಕೊಡಬೇಡ, ಅವ್ರು ಎಂತಿ ಹೇಳ್ಕೊಟ್ಟಿರೋದು. ನಮಗೆ ಮೇಯ್ನ್ ಬೇಕಾಗಿರೋದು ಪಿನ್ನದ್ದು ಸ್ಟೋರಿ. ಹಾಂ, ಪಿನ್ನದ್ದು ಸ್ಟೋರಿ. ನಾನು ಸಾಯ್ಬೇಕಂತ ಐತೆ, ಬಟ್ ಇಲ್ಲಿ ಯಾರು ಬಿಟ್ಟಿಲ್ಲ. ನಿಮ್ಗೇನು ಬೇಕಲ್ಲ ನಾನು ನೋಡ್ಕೊಂತ ನಾನು ಇರ್ತೀನಿ ಅಂದ್ರೆ ಗೋಪಾಲ್ ಸರ್. ಅದರಿಂದ ನಾನು ಇಲ್ಲಿರೋದು. ಅದು 23 ವರ್ಷದಿಂದ ತುಕ್ಕಿಡ್ದಿಲ್ವಾ ಪಿನ್? ಏನಾಗಿಲ್ವಾ? ಏನಾಗಿಲ್ಲ, ಅದು ತೆಗಿಯೋದೇ ಇಲ್ವಾ? ಯಾವತ್ತು ತೆಗಿಯೋದಿಲ್ಲ. ಮಲ್ಕೊಂಡ ಟೈಮಲ್ಲಿ ತೆಗೆದುಬಿಟ್ಟು ಮಲ್ಕೊಂತೀವಿ. ಯಾರು ಕೇಳೋದು ಪಿನ್ ಕೊಡಲ್ಲ. ಯಾರು ಕೇಳ್ರೂ ಕೊಡೋಂಗಿಲ್ಲ ನಾನು. ಒಂದು ಪಿನ್ನು ಅವಳು ಯಾರು ಕೇಳ್ರೂ ಏನು ಕೊಡ್ಬೇಡ್ರಿ ಅಂತ ಹೇಳಿದ್ ನಮ್ಮ ಲವರು. ಇಲ್ಲ, ಒಂದು ಪಿನ್ನು ಕೊಡಲ್ವಾ? ಯಾವುದು ಯಾರು ಕೇಳ್ರೂ ಕೊಡಲ್ಲ. ನನಗೇನು ಗೊತ್ತಾ, ಸಡನ್ನಾಗಿ ಒಬ್ಬರನ್ನ ಇಂಟರ್ವ್ಯೂ ಮಾಡೋಷ್ಟು ಧೈರ್ಯ ನನಗಿಲ್ಲ. ಅವ್ರ ಜೊತೆ ಫುಲ್ ಡೇ ಸ್ಪೆಂಡ್ ಮಾಡಿ ನನ್ನ ವೇಳೆ ನಾನೇನೋ ಒಂದು ವೀಡಿಯೋ ಮಾಡ್ತಾಯಿದ್ದೆ. ನನಗೆ ಜಸ್ಟ್ 5 to 10 ಮಿನಿಟ್ಸ್ ಅಷ್ಟೇ ಸಿಕ್ಕಿದ್ದು ವೀಡಿಯೋ ಮಾಡೋಕ್ಕೆ. ಅದರಲ್ಲಿ ಏನೋ ಒಂದು ಟ್ರೈ ಮಾಡಿದೆ. ಅಂದರೆ ಮೆಡಿಕಲ್ ಕೊಡ್ತಾರಾ? ಹಾಂ, ಮೆಡಿಕಲ್ ಕೊಡೋದು. ನಡಿಯವರೊಬ್ಬರ ಮಾಡಿರೋದು ಇವೆಲ್ಲ. ಬೇರೆಯವರು ಮಾಡ್ತಾರೆ, ಬೇರೆಯವ್ರಿಗೆ ಪಾಡು. ಇವ್ರು ಸಪ್ರೇಟ್ ಇರೋಲ್ಲ.
ಅಯ್ಯೋ ಹಸುವಾಗಲ್ಲ ಅಂತ ಊಟ ಮಾಡಲ್ವ ಅಲ್ಲ ಮುಂದೆ ಎಲ್ಲ ಬರೆಯೋಕೆ ಇದು ಇರ್ತೈತೆ, ಮುಂದೆ ಇದು ಇರ್ತೈತೆ. ಡ್ರಾಯಿಂಗು ದಿನ ಫೋನಿಗೆ ಇದು ಮಾಡೋದು, ರಂಗೋಲಿ ಹಾಕೋದು. ಇದರಿಂದ 10 ವರ್ಷದಿಂದ ಇದ್ದೀರಾ? ನನಗೆ 9 ವರ್ಷದಿಂದ. ನಮ್ಮ ಹೆಸರು ನಮ್ಮದು ಎಲ್ಲ ಹ್ಯಾಂಡ್ ರೈಟಿಂಗಲ್ಲಿ ನಾವು ರಂಗೋಲಿ ಬರೆಯೋದೇ ಕೆಲಸ ಇದೆ. ಸೋಮಶೇಖರ್. ಅಂಕಲ್ ಒನ್ ಟೈಮ್ ಮಾತ್ರ ಊಟ ಮಾಡ್ತಾರ ಅಂತಂದರೆ ಇಲ್ಲಿ ಎನ್ ಜಿ ಒದಲ್ಲಿ ಊಟ ಕೊಡಲ್ಲ ಅಂತಲ್ಲ, ಕೊಡ್ತಾರೆ, ಆದರೆ ಅವ್ರನ್ನ ಊಟ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ನೋಡಿರೋದ್ರಲ್ಲಿ ಈ ಎನ್ ಜಿ ಒದಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಆ್ಯಕ್ಚುಲಿ ಓಲ್ಡ್ ಏಜ್ ಹೋಮ್ ಬಂದರೆ ತುಂಬ ಬೇಜಾರಾಗುತ್ತೆ. ಅಂದರೆ ಇಲ್ಲಿ ಎಲ್ಲರೂ ಡಿಪ್ರೆಷನಲ್ಲಿ ಇರ್ತಾರೆ, ಆದರೆ ಈ ಅಂಕಲ್ ಸಮಥಿಂಗ್ ಡಿಫ್ರೆಂಟ್, ಅಂದರೆ ತುಂಬ ಪಾಸಿಟಿವ್ ಮನುಷ್ಯ. ಅದಕ್ಕೋಸ್ಕರ ಅವ್ರದ್ದು ವೀಡಿಯೋ ಮಾಡಿದೆ ನಾನು. ಈ ಅಂಕಲ್ ಹೆಂಗಂದರೆ ಅವ್ರ ಸ್ಟೋರಿನ ನೀವು ನಂಬದೇ ಇರಿ, ಫಾರ್ ಹಿಮ್ ಇಟ್ ಡಸಂಟ್ ಮ್ಯಾಟರ್. ನಾನು ಅಲ್ಲಿರೋ ಎಲ್ಲ ಸ್ಟಾಫ್ಸ್ನ ವಿಚಾರಿಸಿದೆ, ಎಲ್ಲರ ಆನ್ಸರ್ ಸೇಮ್. ಅಂದರೆ ಅಂಕಲ್ ಓಲ್ಡ್ ಏಜ್ ಹೋಮ್ ಬಂದು 9 ಇಯರ್ಸ್ ಆಯಿತು, 9 ಇಯರ್ಸಿಂದ ಹಿಂಗೆ ಇದ್ದಾರೆ. ನನ್ನ ಪ್ರಕಾರ ಏನು ಗೊತ್ತಾ, ಅಂಕಲ್ಗೆ ಅವ್ರು ಇಷ್ಟಪಟ್ಟಿರೋ ಹುಡುಗಿ ಸಿಗ್ತಾ ಇದ್ದರೆ ಮೋಸ್ಟ್ಲಿ ಇವಾಗ ಇಷ್ಟಪಡೋಷ್ಟು ಅವ್ರನ್ನ ಇಷ್ಟಪಡ್ತಿರ್ಲಿಲ್ಲ ಅನ್ಕೋತೀನಿ. ಅಂದರೆ ಇಮ್ರಾನ್ ಹಶ್ಮಿದ್ ಯಾವುದೋ ಒಂದು ಮೂವಿಲಿ ಒಂದು ಸಾಂಗ್ ಇದೆ, ಇಷ್ಕ್ ಸಚ್ಚಾ ವಹಿ ಜಿಸ್ಕು ಮಿಲ್ತಿ ನಹಿ ಅಂತ. ಅಂಕಲ್ ಅವ್ರದ್ದು ಓಲ್ಡ್ ಮೆಮೊರೀಸ್ ಜೊತೆ ಅವ್ರದ್ದೇ ಪ್ರಪಂಚದಲ್ಲಿದ್ದಾರೆ. ಸೊ ಎನ್ ಜಿ ಒದಲ್ಲೂ ಅಷ್ಟೇ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಅವ್ರು ಅವರಷ್ಟಕ್ಕೆ ಖುಷಿಯಾಗಿದ್ದಾರೆ. ಅಂಕಲ್ದು ಲವ್ ಸ್ಟೋರಿ ಚೆನ್ನಾಗಿದೆ ಅಂತ ಅವ್ರನ್ನೇನು ಓಲ್ಡ್ ಏಜ್ ಹೋಮಿಗೆ ಕರ್ಕೊಂಡ್ಬಂದಿಲ್ಲ. ಸೊ ಈ ವಿಡಿಯೋ ನಿಮಗೆ ರಿಯಲ್ ಅನಿಸುತ್ತಾ ಫೇಕ್ ಅನಿಸುತ್ತಾ ನಂಗೆ ಗೊತ್ತಿಲ್ಲ. ಫೇಕ್ ಅನಿಸಿದರೆ ನಾನಂತೂ ಯಾರನ್ನೂ ನಂಬ್ಸೋಕ್ಕೆ ಟ್ರೈ ಮಾಡಲ್ಲ. ಇನ್ನೊಂದು ಸರಿ ಟೈಮ್ ಸಿಕ್ಕಿದ್ರೆ ಅವ್ರ ಜೊತೆ ಫುಲ್ ಡೇ ಸ್ಪೆಂಡ್ ಮಾಡಿ ಚೆನ್ನಾಗಿರೋ ವಿಡಿಯೋ ಮಾಡ್ತೀನಿ. ಓಲ್ಡ್ ಏಜ್ ಹೋಮಲ್ಲಿ ಹೆಂಗೆ ಗೊತ್ತಾ, ಅವರು ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಬಂದಿರ್ತಾರೆ. ಅಂದರೆ ನನ್ನ ಏಜಿಗೂ ಅವ್ರ ಏಜಿಗೂ ತುಂಬ ಡಿಫ್ರೆನ್ಸ್ ಇದೆ. ಪಿನ್ ಆವಾಗಲೇ ತೆಗ್ದೆ ನಾನು, ಅವಾಗ ಮಾತಾಡ್ಸಿದ್ದೀನಿ. ಇಲ್ಲಿ ಕಾಣಿಸ್ತಾ ಇಲ್ಲ ಪಿನ್. ಆವಾಗಲೇ ತೆಗ್ದಲ್ಲ ನೀನು ಫೋನ್ನ. ಹಾಂ ಇದೆ. ಸಾಹೇಬ್ರ ಬಂದ್ರು, ದೇವಣ್ಣ ಬೇರೆ ದೀಕ್ಷಿತಣ್ಣ ಅವರು. ನಿಮ್ದು ಅವರು ಮಂಗಳೂರಲ್ಲ? ಮಂಗಳೂರಿಂದ ಬಂದಿದ್ದಾರೆ. ಆಯ್ತಾ ತಿಂದಿದ್ದ ಅವರು ಒಂದೆರಡು ಮಾತುಗಳನ್ನು ಮಾತನಾಡಬೇಕೆಂದು ನಾನು ಬಯಸುತ್ತೇನೆ. ಎಲ್ಲೋದ್ರು? ಯಾರು ಅವರು ಇಬ್ಬರು ಇಲ್ಲ? ಯಾರು? ನಿಮ್ಮ ಸಾರು ಹರೀಶ್ ಸರ್ಮೇನಲ್ರಿ. ಹೌದಾ? ಅಲ್ಲವ್ರು ನೋಡಿ ಕೂತವ್ರು. ನೇಪಾಳಿ ಬರುತ್ತು ನಿಂಗೆ ಭಾಷೆ? ಒಂದು ಏನಾದರೂ ಮಾತಾಡಬೇಕು. ಅದು ಇಂಗ್ಲೀಷ್ ಅಲ್ಲ, ನೇಪಾಳಿಲಿ ಮಾತಾಡಿ. ಒಂದು ಡೈಲಾಗ್ ಅಲ್ಲ ಪ್ಲೀಸ್. ಇದು ನೆಕ್ಸ್ಟ್ ಡೇದು ವಿಡಿಯೋ. ನಾನು ಊರಿಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಡಿಯೋದಲ್ಲೇ. ಸೊ ಆ್ಯಕ್ಚುಲಿ ಏನು ಗೊತ್ತಾ, 2 ಡೇಸಿಂದ ನನ್ನ ತಲೆಯಲ್ಲಿ ಅಂಕಲ್ ವಿಷಯನೇ ಓಡ್ತಾ ಇದೆ. ಅಂದರೆ 23 ವರ್ಷದಿಂದ ಅವ್ರು ಹೆಂಗೆ ಇಟ್ಕೊಂಡ್ರು ಪಿನ್ಗಳನ್ನ. ಅಂದರೆ ಅವ್ರಿಗೆ ಸುಳ್ಳೇಲೋ ಅಗತ್ಯ ಅವ್ರಿಗಿಲ್ಲ, ಆದರೂ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇದೆ. ಓಲ್ಡ್ ಏಜ್ ಹೋಮಲ್ಲಿ ಇರೋರ ಜೊತೆ ಅಷ್ಟು ಬೇಗ ಮಿಂಗಲ್ ಆಗೋಕ್ಕಾಗಲ್ಲ. ಮಕ್ಕಳ ಜೊತೆ ಆದರೆ ಆಗುತ್ತೆ. ಅಂದರೆ ಅವ್ರಿಗೆ ಅಂದರೆ ಕ್ರಿಕೆಟ್ ಆಡಿದ್ರೆ, ಡ್ಯಾನ್ಸ್ ಆಡಿದ್ರೆ, ಆಮೇಲೆ ಫಿಲಮ್ ತೋರಿಸಿದ್ರೆ ತುಂಬ ಬೇಗ ಕ್ಲೋಸ್ ಆಗ್ತಾರೆ. ಆದರೆ ಓಲ್ಡ್ ಏಜ್ ಹೋಮಲ್ಲಿ ಆ ಥರ ಆಗಲ್ಲ. ನಿಜ ಅನ್ಬೇಕಿದ್ರೆ ನಾನು ಬೆಂಗಳೂರು ಬಂದಮೇಲೆ ಕರೆಕ್ಟಾಗಿ ನನ್ನ ಮುಖದಲ್ಲಿ ಸ್ಮೈಲ್ ಬಂದಿದ್ದು ಎನ್ ಜಿ ಒ ಬಂದಮೇಲೆ. ಅಂದಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಬೇಕಿದ್ರೆ ವೀಡಿಯೋಸ್ ನೋಡಿ, ಓಲ್ಡ್ ವೀಡಿಯೋಸ್ ಎಲ್ಲ ಇದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿರೋದು. ಇವಾಗ ಯಾರೂ ಇಲ್ಲ ಅಲ್ಲಿ, ಇಲ್ಲಾಂದರೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೆ. ಬೇಕಿದ್ರೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಓಲ್ಡ್ ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ ನೋಡಿ. ಇಷ್ಟ ಆಗುತ್ತೆ ಇಲ್ವ ಗೊತ್ತಿಲ್ಲ, ಆದರೆ ನನಗೆ ಖುಷಿಯಾಗಿತ್ತು ಅದಕ್ಕೆ ಹಾಕ್ತೀನಿ.
ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನೀನು ಜಿತೇಂದ್ರ ನಾನು ಶ್ರೀದೇವಿ, ನೀನು ಜಿತೇಂದ್ರ ನಾನು ಶ್ರೀದೇವಿ, ದಿಲ್ ಡ್ಯಾನ್ಸು ಆಡೋಣ ಬಾರ. ನಾನು ಜಿತೇಂದ್ರ ನೀನು ಶ್ರೀದೇವಿ. ಮಡಿಕೇರಿಲೇ ಮಡಿಕೆಯ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸ್. ಇನ್ನೂ ವೀಡಿಯೋಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ, ದೀಕ್ಷಿತ್ _ರೈ. ತುಂಬ ವೀಡಿಯೋಸ್ ಇದೆ, ಇನ್ನು ನೋಡಿ ಬೇಕಿದ್ರೆ. Please dim the headlights before entering the lane. ಓಕೆ ಸರ್, ಸರಿ ಸರ್, ಆಯಿತು ಆಯಿತು ಸರ್, ಆಯಿತು ಸರ್, ಬಿಡಿ ಸರ್, ಓಕೆ ಸರ್, ಆಯಿತು. ಕೋನೇಶ್ವರ್, ಎಮ್ಮೇಶ್ವರ್, ಕೋನೇಶ್ವರ್, ಸ್ವಿಫ್ಟೇಶ್ವರ್, ಲಾರಿಯೇಶ್ವರ್, ಫಿಯೇಟೇಶ್ವರ್, ಫಾರ್ಚುನರೇಶ್ವರ್, ಸ್ಕೋಡೇಶ್ವರ್, ಇಂಡಿಕೇಶ್ವರ್. ಈ ಗೂಗಲ್ ಮ್ಯಾಪ್ ಅವ್ರೇನು ಗೊತ್ತಾ, ಒಂದು ಹೊಸ ಅಪ್ಡೇಟ್ ಬಿಡಬೇಕು, ಅಂದರೆ ಹೊಂಡ ಎಲ್ಲಿದೆ ಅಂತ ಮೊದಲೇ ಗೊತ್ತಾಗಬೇಕು ಅದರಲ್ಲಿ. ಅದರದ್ದು ಸಕಲೇಶ್ಪುರ ಟು ಬಿಸಿ ರೋಡಲ್ಲಿ ವೇಸ್ಟ್ ಆಗುತ್ತೆ, ಅಂದರೆ ಎಲ್ಲಿ ನೋಡಿದ್ರು ಹೊಂಡನೇ. ಅಲ್ಲಿ ರೋಡ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಹೊಂಡದಲ್ಲಿ. ಧರ್ಣೇಶ್ ಅವರು ನನ್ನ ಲಾಸ್ಟ್ ವೀಡಿಯೋಗೆ ಕಾಮೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ಮನೆಗೆ ಹೆಲ್ಪ್ ಆಗೋ ಥರ ವೆಜಿಟೇಬಲ್ ಸಸಿ ನೆಡೋಣ ಸರ್. ಓಕೆ ಸರ್. ಸೊ ಇವಾಗ ಇದೆ ಸೀಡ್ಸ್, ಆದರೆ ಇದು ಯಾವುದಂತ ಐಡೆಂಟಿಫೈ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆಮೇಲೆ ನೋಡೋಣ, ವೆಜಿಟೇಬಲ್ ಆದಾಗ ಗೊತ್ತಾಗುತ್ತಲ್ಲ ಯಾವುದು. ಬನ್ನಿ ನೆಡೋಣ ಇವಾಗ. ನೋಡಿ, ಇದರಲ್ಲಿ 6 to 7 ಟೈಪ್ಸ್ ಇದೆ ಸೀಡ್ಸ್. ಸೊ ಇದು ಪದಪೆ ಅಮ್ಮ, ಪಲ್ಪೆಗೆ ದಾದನ್ ಪೇರಮ್ಮ ಕನ್ನಡ. ಹಾಂ, ನನಗೆ ಗೊತ್ತಿಲ್ಲ ಇದು ಕನ್ನಡದಲ್ಲಿ, ಇಂಗ್ಲೀಷ್ ಟರ್ಮ್ ನನಗೆ ಗೊತ್ತಿಲ್ಲ. ಯಾರಾದರೂ ಕೇಳಿಲ್ಲ ಅಂದರೆ ನೆಟ್ಟಲ್ಲಿ ಹುಡುಕಿ ಹಾಕ್ತೀನಿ. ಆಮೇಲೆ ಬೇರೆ ಬೇರೆ ಇದೆಲ್ಲ ಇದೆ, ಬನ್ನಿ ನೆಡೋಣ ಇದನ್ನ. ಇದಕ್ಕೆ ಇಲ್ಲಿ ತೆಕ್ಕರೆ ಅಂತಾರೆ, ಮೋಸ್ಟ್ಲಿ ಕನ್ನಡದಲ್ಲಿ ಮುಳ್ಳು ಸೌತೆ ಅಂತಾರೆ, ಅಂದರೆ ಕುಕುಂಬರ್. ಬನ್ನಿ ಇದನ್ನು ಸೀಡ್ಸ್ ಹಾಕೊಳ್ಳಿ. ಇದಕ್ಕೆ ಬೂದಿ ಹಾಕಿರೋದು, ಆ್ಯಶ್. ಸೊ ನಮ್ಮ ಧರ್ಣೇಶ್ಗೋಸ್ಕರ ವೆಜಿಟೇಬಲ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಇದು ಯಾವಾಗ ವೆಜಿಟೇಬಲ್ ಸಿಗುತ್ತೆ ಗೊತ್ತಿಲ್ಲ, ನೋಡೋಣ. ಇದು ಪದ್ಪೆ, ಇದಕ್ಕೆ ಹರಿವೆ ಅಂತಾರಂತೆ. ನಾನು ನನ್ನ ಫ್ರೆಂಡ್ನ ಕೇಳಿದೆ, ಇದಕ್ಕೆ ಇಲ್ಲಿ ಲತ್ತನೆ ಅಂತಾರೆ, ಅಂದರೆ ಅಲಸಂಡೆ. ಇದು ಬೆಂಡೆಕಾಯಿ, ಅಂದರೆ ಲೇಡೀಸ್ ಫಿಂಗರ್ಸ್. ಇದಕ್ಕೆ ಓಕ್ರಾ ಇನ್ನೂ ಏನೋ ಅಂತಾರೆ ಇದಕ್ಕೆ. ಮೋಸ್ಟ್ಲಿ ಕುಂಬಳಕಾಯಿ ಆಗಿರಬೇಕು, ಪಂಪ್ಕಿನ್ ಗೊತ್ತಿಲ್ಲ, ಆಮೇಲೆ ನೋಡೋಣ. ಇದು ಯಾವುದಂತ ಗೊತ್ತಿಲ್ಲ, ಆದರೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ, ಗ್ರೀನಾಗಿ. ಇದು ಗೊತ್ತಿಲ್ಲ ನನಗೆ ಯಾವುದಂತ, ನೋಡೋಣ ಆಮೇಲೆ ನೋಡೋಣ. ಸೊ ಇದರಲ್ಲೆಲ್ಲ ತರಕಾರಿ, ಆದರೆ ನಿಮ್ಮನ್ನ ಊಟ ಕರಿತೀನಿ, ಧರಣಿ ಬರಬೇಕು ಒಂದಿನ.
ಈ ಬಾಲ್ ಮಿಸ್ ಆಗಿ ಏನು ಗೊತ್ತಾ, ಒಂದು 2 ವರ್ಷ ಆಗಿದೆ, ಇವಾಗ ಸಿಕ್ತು. ಸಾಯಂಕಾಲ ಆಡ್ಬೇಕು ಕ್ರಿಕೆಟ್. ಹೌದು, ಇದು ಜಾಸ್ತಿ ಮಣ್ಣು ಹಾಕಿದ್ರೆ ಆಮೇಲೆ ಮೇಲೆ ಬರಲ್ಲ ಅದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಶೇರ್ ದಿ ವಿಡಿಯೋ, ಹಿಟ್ ದ ಲೈಕ್ ಬಟನ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ ಏನೇನು ಇಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಷ್ಟೇ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಯ್, ಜೈ ಹಿಂದ್.